ಶ್ರೀರಾಮ ಮಂದಿರ ಕೊಟ್ಟಿಂಜ ಇದರ 14ನೇ ವರ್ಷದ ಪ್ರತಿಷ್ಠಾ ವರ್ಧಂತ್ಯುತ್ಸವ ಹಾಗೂ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಶುಕ್ರವಾರ ರಾಮಮಂದಿರದಲ್ಲಿ ನಡೆಯಿತು. ಪೊಳಲಿ ಶ್ರೀ ಸುಬ್ರಹ್ಮಣ್ಯ ತಂತ್ರಿಗಳ ನೇತೃತ್ವದಲ್ಲಿ ಗಣಪತಿ ಹೋಮ, ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಶ್ರೀರಾಮದೇವರಿಗೆ ಮಹಾಪೂಜೆ ಮೊದಲಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಪೊಳಲಿ ಶ್ರೀರಾಮಕೃಷ್ಣ ತಪೋವನದ ಶ್ರೀ ವಿವೇಕ ಚೈತನ್ಯಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿ ಬಡವರಿಗೆ ನೆರವಾಗುವಂತಹ ಕಾರ್ಯಗಳು ದೇವಸ್ಥಾನದಲ್ಲಿ ನಡೆಯಬೇಕು. ದುಂದು ವೆಚ್ಚದ ಧಾರ್ಮಿಕ ಕಾರ್ಯಗಳಿಗೆ ಕಡಿವಾಣ ಹಾಕಿ ಅದನ್ನು ಸಮಾಜದಲ್ಲಿ ಅಶಕ್ತರಿಗೆ ನೀಡಿದಾಗ ಭಗವಂತನ ಕೃಪೆಗೆ ಪಾತ್ರರಾಗುತ್ತೇವೆ ಎಂದರು. ನಮ್ಮ ಸಮಾಜಕ್ಕೆ ಶ್ರೀರಾಮ, ಸೀತಾದೇವಿ ಆದರ್ಶವಾಗಬೇಕು. ಆದರೆ ಚಲನಚಿತ್ರ ನಟರು ಆದರ್ಶರಾಗುತ್ತಿರುವುದು ವಿಪರ್ಯಾಸ ಎಂದರು. ಕೊರೋನಾ ರೋಗದಿಂದ ಇಡೀ ವಿಶ್ವವೇ ತಲ್ಲಣಗೊಂಡಿದ್ರೂ ಋಷಿ ಮುನಿಗಳ ತಪಸ್ಸಿನ ಫಲದಿಂದಾಗಿ ಈ ಮಣ್ಣಿನಲ್ಲಿ ಅದ್ಭುತ ಶಕ್ತಿಯಿದ್ದು ಭಾರತೀಯರು ರೋಗದ ಬಗ್ಗೆ ಆತಂಕ ಪಡಬೇಕಾಗಿಲ್ಲ. ಧರ್ಮವನ್ನ ನಾವು ಕಾಪಾಡಿದರೆ ಧರ್ಮ ನಮ್ಮನ್ನು ಕಾಪಾಡುತ್ತದೆ ಎಂದರು. ನಿಕುಲಿತ ಎಂಚಿನ ಮಲ್ಪೋರ ಅವು ದೇವಸ್ಥಾನದ ಆವಡೊಂದು ಕೂಡ ಪಂಡೆ ದೇನು ಪೋಯಿನ ವರ್ಷ ಬ್ರಹ್ಮ ಕಲಶದ ಅಪಗಲ ಆ ಪೊರ್ತುಡ್ಲ ಪಂಡಿನಿ ದೇವಸ್ಥಾನಲ್ಲೂ ಖಾಲಿ ಒಂಜಿ ಪೂಜೆ ಮಲ್ತದ, ಹೋಮ ಹವನ ಮಲ್ತದ, ಬತ್ತಿನ ಭಕ್ತಾದಿನಕ್ಲೆಗೆ ಒಂಚೂರು ಪ್ರಸಾದ ಕೊರ್ಪಿನ ಕೇಂದ್ರ ಒಂದುಂಡು. ಭಕ್ತರು ಪನ್ಪಿನಕುಲು ಅಡೆ ಪೋಪಿನಕುಲ್ಲ ಅವು ಒಂಜಿ ಸ್ವಾರ್ಥತೆಡು ಪೋಪೇರು ಅಪೆಡ ನಟುನಿ ಎಂಕ ಅವು ಆವಡು ಉಂದು ಆವಡು ಜೋಕುಲು ರ್ಯಾಂಕ್ ದೆಪ್ಪೋಡು ಕಂಡನಿಯಾಗ ಮಲ್ಲ ಹುದ್ದೆ ಬೋರ್ಡು ಅವು ಬೋರ್ಡು ಒಂದು ಬೋರ್ಡು ಒಂದು ಪಂಡದು ಅವು ವ್ಯಾಪಾರಿ. ಜಿಲ್ಲಾ ಪಂಚಾಯಿತಿ ಸದಸ್ಯ ರವೀಂದ್ರ ಕಂಬಳಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶ್ರೀರಾಮ ಮಂದಿರದ ವತಿಯಿಂದ ಸ್ಥಳೀಯ ಬಡವರ ಮದುವೆಗೆ ಆರ್ಥಿಕ ಸಹಾಯ ನೀಡುತ್ತಿರುವುದು ಅಭಿನಂದನೀಯ. ಮಂದಿರದ ಮೂಲಕ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳು ನಡೆಯಲಿ ಎಂದು ಶುಭ ಹಾರೈಸಿದರು. ನಮ್ಮ ಇನ್ನು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ತಗೊಂಡಿಲ್ಲ ಅಂಡ ಸಂಸ್ಕಾರಯುತವಾದ ಕೊರ್ಪಣಂಚಿನ ಕಾರ್ಯಕ್ರಮ ನಮ್ಮ ಜೋಕ್ಲಿಗೆ ಕೊರ್ಪಣ ಅದನ್ನ ಬೇತೆ ರೀತಿಯ ಬೇತೆ ನಮ್ಮ ನೆರೆಕರಿತ ಜೋಕ್ಲಿನ ನಮ್ಮ ಒಟ್ಟಿಗೆ ಮಂತದ್ದು ಸೇರಿಸೋದು ಕೊರ್ಪಣ ಪಣಪಣ ನೇನು ಜೀವನಾಗ ಇನ್ನು ಕೊಟ್ಟಿಂಜಡೆ ಮಾತ ಜನಗಳೇನು ಹಿಂದೂ ಧರ್ಮದ ಮಾತ ಜನಗಳೇನು ಸೇರಿಸ ಒಂದು ಎಡ್ಡ ರೀತಿಯ ಅಂಚಿನ ಒಂದು ಕಾರ್ಯಕ್ರಮವನ್ನು ಪಾಡೊಂದು ಇನ್ನು ಈ ಭಾಗಗಳು 14ನೇ ವರ್ಷಗೂ ಶ್ರೀರಾಮ ಮಂದಿರ ತುಂಬ ಇದೆ. ಬೇತೆ ಸಂಘಟನೆಗಳ ಮುಖಾಂತರ ಇನ್ನು ಬೇತೆ ರೀತಿಯ ಕೆಲಸವನ್ನು ಮಂತೊಂದು ಶ್ರೀರಾಮ ಚೈತನ್ಯ ಯೋಜನೆಯಡಿ ಬಡ ಕುಟುಂಬಗಳಿಗೆ ವಿವಾಹ ನಿಧಿ ಹಸ್ತಾಂತರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಮೇರಮಜಲು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸತೀಶ್ ನಾಯ್ಗ ಕೊಡ್ಮಣ್ಕೋಡಿ, ಕೊಟ್ಟಿಂಜ ಸದಾಶಿವ ಶೆಟ್ಟಿ, ಕೊಟ್ಟಿಂಜ ಚಂದ್ರಹಾಸ ಶೆಟ್ಟಿ ಭಾಗವಹಿಸಿದ್ರು. ಮಂದಿರದ ಗೌರವಾಧ್ಯಕ್ಷ ಕೊಡ್ಮಣ್ ಕಾಂತಪ್ಪ ಶೆಟ್ಟಿ, ಅಧ್ಯಕ್ಷ ಸಂತೋಷ್ ಎನ್ ಶೆಟ್ಟಿ, ಕಾರ್ಯದರ್ಶಿ ಸಂತೋಷ್ ಸಿ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, V4 News 24/7 ಬಂಟ್ವಾಳ.